ಮತ್ತು ಸೌಹಾರ್ದತೆಯಿಂದ ಇದ್ದುಕೊಂಡು ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ಇವತ್ತು ನಿರ್ಮಾಣ ಮಾಡಬೇಕು. ಇದಕ್ಕಾಗಿ ನಾವು ಬೇರೆ ಬೇರೆ ಯೋಜನೆಗಳನ್ನು ಮತ್ತು ಕಾನೂನುಗಳನ್ನು ನಾವು ಇವತ್ತು ತರ್ತೇವೆ. ಆದರೆ ನಮ್ಮ ಇದು ದುರ್ದೈವ, ನಮ್ಮ ಮಾಧುಸ್ವಾಮಿ ಅವರು ಈ ಶೂನ್ಯ ವೇಳೆದು ಇದೊಂದು ಸ್ವಲ್ಪ ಮುಖ್ಯ ಇದೆ. ಇದು ನಮ್ಮ ಪರಿಸ್ಥಿತಿ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ಸಂವಿಧಾನಬದ್ಧವಾಗಿ ನೀವು ನಿನ್ನೆ ಬರ್ಕೊಡುವಾಗೆಲ್ಲ ಮಂತ್ರಿ ಗಿಂತ್ರಿದೆಲ್ಲ ಇರಲಿಲ್ಲ. ನೀವು ನಿನ್ನೆ ಬರ್ಕೊಡುವಾಗ ರಾಜ್ಯದಲ್ಲಿ ಇತ್ತೀಚೆಗೆ ದ್ವೇಷ ಭಾವನೆಗಳು, ಕೋಮ ಸೌಹಾರ್ದತೆಯನ್ನು ಕದಡುವ ಪ್ರಯತ್ನಗಳು ಹೆಚ್ಚುತ್ತಿದ್ದು, ನೀವು ಇದನ್ನ ನಿನ್ನೆ ನೀವು ಬರ್ಕೊಡುವಾಗ ಮಂತ್ರಿಗಳದ ವಿಷಯ ಬಂದಿರಲಿಲ್ಲ. ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ಇದು ಬಹಳ ಅತ್ಯಂತ ಮಹತ್ವದಾದಂತ. ಈ ಘಟನೆ ಆಗಿರ್ಲಿಲ್ಲ, ಅವ್ರು ನೋಟಿಸ್ ಕೊಡುವಾಗ ಈ ಘಟನೆ ಆಗಿರ್ಲಿಲ್ಲ. ಸಭಾಧ್ಯಕ್ಷರೇ, ಕಳೆದ 1 ತಿಂಗಳಿನಿಂದ ಅಲ್ಲಿ ದ್ವೇಷ ಭಾಷಣ, ಪ್ರತಿಯೊಬ್ಬರು ಕೂಡ ಅವರಿಗೆ ಬೇಕಾದ ರೀತಿ ಮಾತಾಡುವಂಥದ್ದು, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸನ್ನು ಅವರು ನೋಡ್ತಾ ಇದ್ದೆ. ನಮ್ಮ ಉಳ್ಳಾಳದಲ್ಲಿ ಬಂದು ಕೂಡ ಮಾತಾಡಿದ್ದಾರೆ, ತುಮಕೂರಲ್ಲಿ ಕೂಡ ಬಂದು ಮಾತಾಡಿದ್ದಾರೆ. ಅದರ ರಿಯಾಕ್ಷನ್ ಕೊಡ್ಲಿಕ್ಕೆ ಯಾಕೆ ಹೋಗ್ಲಿಲ್ಲ ಅಂತೇಳಿ, ಅವರ ಒಂದು ಟ್ರಾಪಲ್ಲಿ ನಾವು ಬೀಳಬಾರ್ದು ಅಂತೇಳಿ ನಾವು ಅದನ್ನು ನಿಗ್ಲೆಕ್ಟ್ ಮಾಡಿದ್ದೇವೆ. ಅದು ಇನ್ನೂ ಬೇರೆ ಬೇರೆ ಕಡೆ ಆಗಬಾರ್ದು ಅಂತೇಳಿ ನಾನು ನಿನ್ನೆ ಮಧ್ಯಾಹ್ನವೇ ನಿಮಗೆ ಅದು ಗಂಭೀರ ವಿಚಾರ ಹೇಳಿಕೊಂಡು ಇದಕ್ಕೆ ಒಂದು ಅಂತ್ಯ ಕಾಣಬೇಕು, ಸುಂಬಿಕ ಆದೇಶ ಹೇಳಿ. ಇವತ್ತು ಜನಸಾಮಾನ್ಯರು ಬಿಟ್ಟು, ಸಮಾಜವಾದಿ ಶಕ್ತಿಗಳು ಬಿಟ್ಟು, ಕರ್ನಾಟಕ ರಾಜ್ಯ ಒಬ್ಬ ಮಂತ್ರಿ ಯಾರು ಇವತ್ತು ಸಂವಿಧಾನಬದ್ಧವಾಗಿ ತಮ್ಮ ಪ್ರಮಾಣ ವಚನ ಮಾಡಿದ್ದಾರೆ, ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಸಣ್ಣ ಶಿಕ್ಷಣ ಸಚಿವರಾದ ಬೇರೆ ಇರ್ಬೋದು, ಉನ್ನತ ಶಿಕ್ಷಣ ಸಚಿವರು, ಕಲ್ತದ್ದು ಕೂಡ ಡಾಕ್ಟರ್. ನಾವೆಂತ ಮಾಡೋದು? ಈ ರೀತಿ ಕಲ್ತವರ ಸಮಸ್ಯೆ ಈ ದೇಶದಲ್ಲಿ ಜಾಸ್ತಿ, ಕಲಿಯದಿದ್ದವ್ರದಲ್ಲ. ಆದ ಕಾರಣ ಇವರು ಹೇಳ್ತಾರೆ, ಸಿದ್ದರಾಮಯ್ಯ ನಮ್ಮ CLP ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಬಹುಶಃ ಇವತ್ತು ಕಾಂಗ್ರೆಸ್ ನಾಯಕರು ಸಿಕ್ಕುವಂಥ ಅಪಾರವಾದ ಬೆಂಬಲ, ಬಹುಶಃ ಜನಸಾಮಾನ್ಯರ ಒಂದು ತೀರ್ಮಾನ, ಬಹುಶಃ ಸರ್ಕಾರ ಬದಲಾವಣೆ ಮಾಡಬೇಕಂತೇಳಿ ಇದು ನೋಡಿಕೊಂಡು ಇವರಿಗೆ ತಲೆ ತಿರುಗಿಕೊಂಡು ಬಾಯಿಗೆ ಬಂದಾಗೆ ಮಾತು ಪ್ರಚಾರ ಇವತ್ತಾಗಿದೆ. ಸಭಾಧ್ಯಕ್ಷ, ನಾನು ಹೇಳ್ದೇನೆ ಅಂತ ಹೇಳಿದರೆ, ಇವತ್ತು ಮೀರ್ ಸಾದಿಕ್ ವಂಶಸ್ಥರು ಸುಮಾರು ಜನ ಇವತ್ತು ಇದ್ದಾರೆ ಮಂತ್ರಿಗಳು, ಮೀರ್ ಸಾದಿಕ್ ವಂಶಸ್ಥರು. ಅವ್ರಿಗೆ ಏನಂತ ಹೇಳಿದರೆ, ನೇರವಾಗಿ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ಜನರಿಗೆ ಏನು ಮಾಡಿದ್ದೇವೆ, ಏನು ಮಾಡ್ತೇವೆ, ಇನ್ನು ಮುಂದಕ್ಕೆ ನಾವು ಹೇಗೆ ಅದಿಲ್ಲ, ನೇರ ಫೈಟ್ ಇಲ್ಲ. ಹಿಂದಿಂದ ಇಲ್ಲಿ ಜನರ ಪ್ರಚೋದನೆ ಮಾಡಿಕೊಂಡು, ಪ್ರೇರೇಪಣೆ ಮಾಡಿಕೊಂಡು ಈ ರೀತಿಯ ಹೇಳಿಕೆ, ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಬಹುಶಃ ಸಿದ್ದರವರನ್ನು ಟಿಪ್ಪು ರೀತಿ ಹೊಡೆದಾಕಬೇಕಂತೇಳಿ. ಏನಿದರ ಅರ್ಥ ಏನು? ಒಬ್ಬ ಮಂತ್ರಿಯಾಗಿ ಈ ರೀತಿ ಮಾತಾಡೋದ ಪರಿಸ್ಥಿತಿ ಏನಿದೆ? ಇವರಿಗೆ ಕರ್ನಾಟಕದ ಇತಿಹಾಸ ಮತ್ತು ಕರ್ನಾಟಕ ಸಂಸ್ಕೃತಿ, ದೇಶದ ಸ್ವತಂತ್ರ ಇತಿಹಾಸ ಗೊತ್ತಿಲ್ಲದಿರ್ಬೋದು, ಆದರೆ ಭವಿಷ್ಯಕ್ಕೆ ಸರಿಯಾದ ಇತಿಹಾಸವನ್ನು ನಾವು ನಿರ್ಮಾಣ ಮಾಡಿ ಕೊಡಬೇಕಲ್ಲ. ಇವರಿಗೆ ಇತಿಹಾಸ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ಕೂಡ ದಪ್ಪಿಸುವಂತ ಕೆಲಸ ಇವತ್ತು ಈ ರೀತಿ ಪ್ರಮಾಣ ವಚನ ಮಾಡಿದವರು ಯಾಕೆ ಇವತ್ತು ಮಾಡ್ತಾರೆ? ಬಹುಶಃ ಆದ ಕಾರಣ ಬಹುಶಃ ಈ ರೀತಿಯ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ. ಸರ್ಕಾರದ ಉತ್ತರ ಕೇಳೋಣ. ಮುಂಚೆ ಒಂದೆರಡು ಮಾತಿದೆ ಸಭಾಧ್ಯಕ್ಷರೇ. ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ, ಸುಮೋಟೋ ಕೇಸ್ ನೀವು ದಾಖಲೆ ಮಾಡಿ, ಯಾರಾದ್ರೂ ಕೂಡ ಹೇಟ್ ಸ್ಪೀಚ್ ಮಾಡಿದ್ರೆ ನೀವು ಸುಮೋಟೋ ದಾಖಲೆ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಸ್ ಆರ್ಡರ್. ಯಾಕೆ? ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸುದೃಢವಾದ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಶಾಂತಿ ಮತ್ತು ಸಾಮರಸ್ಯದ ವಿಚಾರ ಇವತ್ತು ಬರಬೇಕು. ಅದರಿಂದಾಗಿ there cannot be a fraternity unless different religious communities are available to live in harmony. ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಸಂದೇಶ ಕೊಟ್ಟ ಕಾರಣ ನಾವು ಇವತ್ತು ಏನಿದ್ರು ಕಾನೂನು ಜಾರಿ ಮಾಡಬೇಕು. ನಾವೇ ಇವತ್ತು ಈ ರೀತಿ ಮಾಡೋದಾದ್ರೆ ಬಹುಶಃ ಇದರ ಬಗ್ಗೆ ಸುಮೋಟೋ ಕೇಸ್ ಅಂತ ದಾಖಲೆ ಇವತ್ತು ಮಾಡಲೇಬೇಕು. ಇದು ನಮ್ಮ ಬೇಡಿಕೆ. ಮತ್ತು ಈ ರೀತಿ ಒಬ್ಬ ಮಂತ್ರಿಗಳಲ್ಲ, ಬಹುಶಃ ಇವತ್ತು ಮಂತ್ರಿಗಳ ಮೇಲೆ ಕ್ರಮ ಕೈಗೊಂಡು ನಾವು ಸಮಾಜದ ಎಲ್ಲಾ ಜನರಿಗೆ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಡಬೇಕು. ಮಾಧುಸ್ವಾಮಿ ಅವರು, ಇದು ಏನಾಗಿದೆ ಅಂದ್ರೆ, ನಿನ್ನೆ ಮಧ್ಯಾಹ್ನ ಯುಟಿ ಖಾದರ್ ಅವರು ನನ್ನ ಹತ್ರ ಬಂದಿದ್ರು. ಈ ಘಟನೆ, ಒಂದ್ ನಿಮಿಷ ನಾನು ಹೇಳ್ತೇನೆ, ಈ ಘಟನೆ ಅದು ಆಗಿರ್ಲಿಲ್ಲ. ಈಗ ಸಚಿವರು ಹೇಳಿರೋ ಮಾತು ಇವತ್ತು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಏನ್ ಬಂದಿದೆ, ಈ ಘಟನೆ ನಿನ್ನೆ ಅವ್ರು ನೋಟಿಸ್ ಕೊಡುವಾಗ ಆಗಿರ್ಲಿಲ್ಲ. ಅವರು ಇಡೀ ರಾಜ್ಯದಲ್ಲಿ ಚುನಾವಣೆಗಳು ಬರ್ತಾ ಇದೆ, ಪರಸ್ಪರ ಒಂದು ವಿಶ್ವಾಸದ ವಾತಾವರಣ ನಿರ್ಮಾಣ ಆಗಬೇಕು, ಒಂದು ಸದಿಚ್ಛೆಯಿಂದ ನಿನ್ನೆ ನನ್ನ ಹತ್ರ ಇದನ್ನು ಪ್ರಸ್ತಾಪಿಸ್ತೀನಿ. ಬೇರೆ ಬೇರೆ ಕಡೆಗೆ ಅವ್ರು ಹೇಳ್ದಂಗೆ ತುಮಕೂರು, ಮಂಗಳೂರು, ಅಲ್ಲಿ ಇಲ್ಲಿ ಹಿಂಗೆಲ್ಲ ಘಟನೆಗಳು ಬೇರೆ ಬೇರೆ ಆಗಿದೆ ಅಂತೆಲ್ಲ ಹೇಳಿ ನನ್ನ ಹತ್ರ ಇವತ್ತು ಅನುಮತಿ ತಗೊಂಡ್ರು. ಅದೇನಾಯ್ತು, ಇವತ್ತು ನಾನು ಅಜೆಂಡಾದಲ್ಲಿ ಹಾಕಿದ್ದೀನಿ, ಮಧ್ಯದಲ್ಲಿ ಈ ಬೆಳವಣಿಗೆಗಳಾಗಿದೆ, ಹೊಸ ಸಚಿವರು ಈ ಹೇಳಿಕೆ ಕೊಟ್ಟರು ಅನ್ನುವಂಥ ಒಂದು ಬೆಳವಣಿಗೆಗಳಾಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಅದನ್ನು ಜೋಡಿಸ್ಕೊಂಡು ಈಗ ಹೇಳಿದ್ದಾರೆ. ತಾವೇನು ಸರ್ಕಾರ ಪರವಾಗಿ ಏನು ಹೇಳ್ತಾರೆ? ಸಭಾಧ್ಯಕ್ಷರಿಗೆ ನಾನು ಒಂದೇ ಮಾತಲ್ಲಿ ಮುಗಿಸ್ತೇನೆ. ನೋಡಿ, ಆಯುಷ್ ಕೊಡೋದು ದೇವರು, ಆದರೆ ಅದನ್ನು ಯಾರನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ರೀತಿಯ ಹೇಳಿಕೆ ಕೊಟ್ಟು ರಾಜಕೀಯ ಪ್ರೇರಿತ ಜನ ಸಮಸ್ಯೆ ಉಂಟು ಮಾಡೋದು ಬೇಡ. ಕೆಲವೊಬ್ಬರು ಮೀರ್ ಸಾದಿಕ್ ವಂಶಸ್ಥರು ನಾವು ಹೊಡೆದುರುಳಿಸ್ತೇವೆ ಅಂತ ಭಾವನೆ ಕೊಟ್ಟರೆ, ಲಕ್ಷಾಂತರ ಜನರು ಪ್ರಾರ್ಥನೆ ಮುಖಾಂತರ ಈ ರಾಜ್ಯದ ಮಾಡಿಯಲ್ಲಿ ವಿಧಾನಸೌಧದಲ್ಲಿ
ಕೂತ್ಕೊಳಿಸ್ತಾರೆ, ಅದು ಬೇರೆ ಪ್ರಶ್ನೆ. ಅದಿಲ್ಲಿ ವಿಚಾರ ಇವ್ರು ಹೇಳಿದ ತಕ್ಷಣ ಆಗ್ಲಿಕ್ಕೆ ಹೋಗುದಿಲ್ಲ. ನಾವು ಸಮಾಜಕ್ಕೆ ತಪ್ಪು ಸಂದೇಶ ಏನು ಕೊಡ್ಬೇಕು, ನಮ್ಮ ಜವಾಬ್ದಾರಿ ಇದೆ, ಒಂದು ಜವಾಬ್ದಾರಿ ಕೆಲಸವಾಗಿದೆ. ಯಾರು ಹೇಳ್ತೀರಿ ಈಗ? ಆದ ಕಾರಣ ಇದ್ರ ಬಗ್ಗೆ ಸುಮೋಟ್ ಕೇಸ್ ಸರ್ಕಾರ ದಾಖಲೆ ಮಾಡಲೇಬೇಕು. ನೀವು ನಿಮ್ದು ಒಂದೇ ಘಟನೆ ಬಗ್ಗೆ ನೀವು ಸರ್ಕಾರದಿಂದ ನೀವು ನಿಮ್ದು ಒಂದೇ ಘಟನೆ ವಿಷಯದಲ್ಲಿ ಉತ್ತರ ಹೇಳ್ಬೇಡಿ. ಯಾಕಂದ್ರೆ ನಾನು ಅದಕ್ಕೆ 3 ಸಲ ಸ್ಪಷ್ಟೀಕರಣ ಹೇಳಿದೆ. ಅವರು ಬಯಸಿದ್ದು ಇಡೀ ರಾಜ್ಯದಲ್ಲಿ ಈ ರೀತಿ ಘಟನೆಗಳು ಆಗ್ಬಾರ್ದು ಅನ್ನೋದಕ್ಕೆ, ಅದ್ರ ಹಿನ್ನೆಲೆಯಲ್ಲಿ ಹೇಳಿ ಅಂತ ಅಷ್ಟೇ.